ಕೋವಿಡ್-19 ಅಟ್ಟಹಾಸದಿಂದ ಇಡೀ ದೇಶವೇ ಲಾಕ್ಡೌನ್ ಆಗಿದೆ, ಗಡಿಗಳು ಕ್ಲೋಸ್ ಆಗಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೇಳತಿರದ ಸಮಸ್ಯೆಗೆ ತುತ್ತಾಗಿರೋರು ಹೊರ ರಾಜ್ಯಗಳಿಂದ ಬಂದಿರುವಂತಹ ಕಾರ್ಮಿಕರು ಮತ್ತು ನಿರ್ವಸಿತರು. ಮಂಗಳೂರಿನ ಅನೇಕ ಕಡೆಗಳಲ್ಲಿ ಈ ರೀತಿ ಸಮಸ್ಯೆಗೆ ತುತ್ತಾದ ಕಾರ್ಮಿಕರಿಗೆ ಮಂಗಳೂರಿನ ಪುರಭವನದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿರುವಂತಹ ಮಂದಿಗೆ ಕಳೆದ 21 ದಿನಗಳಿಂದಲೂ ಬ್ರೇಕ್ಫಾಸ್ಟ್ ಒದಗಿಸುವ ಕಾರ್ಯವನ್ನ ಮಂಗಳೂರಿನ ರೋಟರಿ ಕ್ಲಬ್ ಸೌತ್ ಮಾಡ್ತಾ ಇದೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಏಕಾಏಕಿ ಲಾಕ್ಡೌನ್ ಘೋಷಣೆಯಾದ ಪರಿಣಾಮ ಅನೇಕ ನಗರಗಳಲ್ಲಿ ಸಿಲುಕಿಕೊಂಡಿದ್ದ ಕಾರ್ಮಿಕರು ಮತ್ತು ನಿರ್ವಸಿತರು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ವಿಚಾರದಲ್ಲಿ ಮಂಗಳೂರಿನ ಪರಿಸ್ಥಿತಿಯು ಭಿನ್ನವಾಗಿಲ್ಲ. ಅಂತಹ ನಿರ್ವಸಿತರಿಗೆ ಅನೇಕ ಕಡೆಗಳಲ್ಲಿ ಆಶ್ರಯದ ವ್ಯವಸ್ಥೆಯನ್ನು ಒದಗಿಸಲಾಗಿದ್ದು, ಅಂತಹ ತಾಣಗಳ ಪೈಕಿ ಮಂಗಳೂರಿನ ಪುರಭವನವೂ ಒಂದು. ಇಲ್ಲಿರುವ ನಿರ್ವಸಿತರು ಮತ್ತು ಕಾರ್ಮಿಕರಿಗೆ ಕಳೆದ 21 ದಿನಗಳಿಂದ ಬೆಳಗ್ಗಿನ ಉಪಹಾರವನ್ನ ಒದಗಿಸುವ ಕೆಲಸವನ್ನ ಮಂಗಳೂರು ರೋಟರಿ ಕ್ಲಬ್ ಸೌತ್ ಮಾಡ್ತಾ ಇದೆ. ಮಂಗಳೂರು ಪೊಲೀಸರ ವಿನಂತಿಯಂತೆ ಇಲ್ಲಿ ಕಳೆದ 21 ದಿನಗಳಿಂದ ಬೆಳಗ್ಗಿನ ಟೀ ಮತ್ತು ಉಪಹಾರವನ್ನ ಒದಗಿಸಲಾಗ್ತಾ ಇದೆ. ಪ್ರತಿದಿನ ಬಗೆ ಬಗೆಯ ತಾಜಾ ಉಪಹಾರವನ್ನ ಕೊಡಲಾಗ್ತಾ ಇದೆ. ಇದಕ್ಕೆ ರೋಟರಿ ಕ್ಲಬ್ಗೆ ಇನ್ನಿತರ ಸಂಘ ಸಂಸ್ಥೆಗಳ ನೆರವು ಕೂಡ ಸಿಗ್ತಾ ಇದೆ. ದಾನಿಗಳು ಕೂಡ ಸಹಯೋಗವನ್ನ ನೀಡ್ತಾ ಇದ್ದಾರೆ. ಉಪಹಾರದ ಜೊತೆಗೆ ಈಸ್ಟರ್ ಮತ್ತು ವಿಶು ಹಬ್ಬದ ಸಂದರ್ಭದಲ್ಲಿ ಹೊಸ ಬಟ್ಟೆಗಳನ್ನ ಕೂಡ ಉಡುಗೊರೆ ರೂಪದಲ್ಲಿ ಕೊಡಲಾಗಿದೆ. ಲಾಕ್ಡೌನ್ ತೆರವಾಗುವವರೆಗೂ ಕೂಡ ಆಹಾರವನ್ನ ವಿತರಿಸಲು ಸಂಸ್ಥೆಯು ಸನ್ನದ್ಧವಾಗಿದೆ. ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಮ್ಮ ಕ್ಲಬ್ ಪ್ರೆಸಿಡೆಂಟ್ ಇದು ಫುಡ್ ರೈಲ್ವೆ ಸ್ಟೇಷನ್ನಲ್ಲಿ ಇರುವವರಿಗೆ ಮತ್ತು ಬೆಗರ್ಸ್ ಅವರಿಗೆ ಕೊಡುವ ಅಂತ ನಾವು ಸ್ಟಾರ್ಟ್ ಮಾಡಿದ್ದು ರೋಟ್ರಿ ಕ್ಲಬ್ ಸೌತಿನಿಂದ. ಅದು ಮತ್ತು ಸ್ವಲ್ಪ 2-3 ದಿವಸದಲ್ಲಿ ಎಲ್ಲ ತುಂಬ ಸ್ಟ್ರಿಕ್ಟ್ ಆಯಿತು, ಯಾರು ಕೊಡಬಾರ್ದು, ಅದು ಹೀಗೆ ಮಾರ್ಗದಲ್ಲಿದ್ದವರಿಗೆ ಅಂತ ಹೇಳ್ತಾ ಹೋದಾಗ ಮತ್ತು ನಾವು ಅದನ್ನು ಡಿಸ್ಕಂಟಿನ್ಯೂ ಮಾಡುವ ಅಂತ ಆಲೋಚನೆ ಮಾಡಿದೆವು. ಆದರೆ ಈ ಮನುಷ್ಯರು ತುಂಬ ಹಸಿದವರು ಅಲ್ಲಿ ಲೈನ್ ನಿಲ್ಲುವುದು ನೋಡಿ ನಮಗೆ ತುಂಬ ಬೇಸರ ಆಯಿತು. ಅದಕ್ಕೆ ನಾವು ಕಂಟಿನ್ಯೂ ಮಾಡುವ ಅಂತೇಳಿ ನಾವು ಆಗಿ ಕಂಟಿನ್ಯೂ ಮಾಡಿದೆವು. ಮತ್ತೊಂದು 3-4 ದಿವಸ ಊಟ ಕೊಟ್ಟೆವು. ಅವರು ಅಲ್ಲಿಂದ ಮತ್ತು ಇಲ್ಲಿ ಟೌನ್ ಹಾಲ್ಗೆ ಶಿಫ್ಟ್ ಆದರು. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮದೆಲ್ಲ ಫೇಸ್ಬುಕ್ಕಲ್ಲಿ ಫೋಟೋಸ್ ಹಾಕಿದ್ದ ನಂತರ ಎಲ್ಲರೂ ನಮ್ಮ ಫ್ರೆಂಡ್ಸು ಒಂದೊಂದು ದಿನ ಬ್ರೇಕ್ಫಾಸ್ಟ್ ಸ್ಪಾನ್ಸರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಕೆಲವರು ಬರ್ತ್ಡೇ ಅಂತ ಮಕ್ಕಳದು, ಕೆಲವರು ಅವರ ಬರ್ತ್ಡೇ, ಹಾಗೆ ಮಿಡ್ ಟೌನ್ ಕ್ಲಬ್ನವರು ಒಂದು 12 ದಿವಸ ಅವರು ಸ್ಪಾನ್ಸರ್ ಮಾಡಿದರು. ಇನ್ನು ಇಲ್ಲಿ ನೀಡಲಾಗುವ ಆಹಾರವನ್ನ ಸದಸ್ಯರ ಮನೆಯಲ್ಲೇ ಶುಚಿ ರುಚಿಯಾಗಿ ತಯಾರಿಸಲಾಗುತ್ತಿದೆ. ನೀಡಲಾಗ್ತಾ ಇರುವ ಉಪಹಾರದ ಬಗ್ಗೆ ಇಲ್ಲಿ ಆಶ್ರಯ ಪಡೆದಿರುವ ಮಂದಿ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮನ್ನ ಮನೆಯ ಸದಸ್ಯರಂತೆ ನೋಡಿಕೊಳ್ತಾ ಇದ್ದಾರೆ. ಇಲ್ಲೇ ಇದ್ದು ಇಲ್ಲಿನ ಋಣವನ್ನ ತೀರಿಸಿದ ಬಳಿಕವೇ ನಾವು ನಮ್ಮ ಊರಿಗೆ ಮರಳುತ್ತೇವೆ ಅನ್ನೋದು ಇಲ್ಲಿ ಆಶ್ರಯ ಪಡೆದಿರುವವರ ಕೃತಜ್ಞತಾ ಪೂರ್ವಕ ನುಡಿಗಳು. ನಾವು ಇಷ್ಟು ದಿವಸ ನಮಗೆ ಕರೆಕ್ಟಾಗಿ ನಾವು ಕೆಲಸಕ್ಕೆ ಹೋದಾಗ ಒಂದು ಟೈಮಲ್ಲಿ ವಾರದಲ್ಲಿ 1-3 ಕೆಲಸ ಸಿಗ್ತಿತ್ತು. ಅದರಲ್ಲಿ ಕರೆಕ್ಟಾಗಿ ನಾವು ಊಟನೂ ನಮಗೆ ಕರೆಕ್ಟಾಗಿ ಒಂದು 4 ದಿನ ಕೆಲಸ ಇಲ್ಲದಿದ್ದರೆ ನಮಗೆ ಸರಿಯಾಗಿ ಊಟ ಸಿಕ್ಕಲಿಲ್ಲ. ಯಾವತ್ತಿಲ್ಲಿ ಬಂದಾಗ ನಾವು ಪುರಭವನ ಬಂದಿತ್ತು, ನಮ್ಮ ಅಪ್ಪ ಅಮ್ಮನೂ ಸತ ಈ ಥರ ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ. ಆದರೆ ಇಷ್ಟು ನೋಡ್ಕೊಂಡದ್ದು ಇವತ್ತೀಗ ಮೇಡಮ್ನಿಂದ ಪೊಲೀಸ್ನವರಿಂದ ನಮಗೆ ಹೊಟ್ಟೆ ತುಂಬ ಅನ್ನ ಸಿಕ್ಕಿದೆ. ಆದರೆ ನಾವೇ ಏನಾದರೂ ಪೋಲಿತನ ಮಾಡಿದೆ ಬಿಟ್ಟರೆ ಅವರಿಂದ ನಮಗೆ ಯಾವನೂ ಕಷ್ಟ ನಮ್ಗೆ ಸಿಕ್ಕಲಿಲ್ಲ. ಇವತ್ತಿಗೂ ನಮ್ಮ ಮಕ್ಕಳನ್ನಾಗಿ ನೋಡ್ಕೊತ ಇದ್ದಾರೆ ಸರ್. ತಿಂಡಿ ಊಟ ಎಲ್ಲ ಸರಿಗೆ ನಮ್ಗೆ ಕೊಡ್ತಿದ್ದಾರೆ. ಅವರು ಏನು ತೊಂದರೆ ಇಲ್ಲ, ಊಟ ಸರಿಗೆ ಬರ್ತಿದೆ, ತಿಂಡಿ ಸರಿಗೆ ಬರ್ತಿದೆ, ಬೆಳಿಗ್ಗೆ ಏನು ಕಮ್ಮಿ ಇಲ್ಲ. ಅವ್ರದ್ದು ಧನ್ಯವಾದ ನಮಗೂ. ಒಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಅಶಕ್ತರು, ನಿರ್ಗತಿಕರ ನೆರವಿಗೆ ಬಂದಿವೆ. ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ಸಂಕಷ್ಟಕ್ಕೆ ಸಿಲುಕಿದವರಿಗೆ ಸ್ಪಂದಿಸುವ ಕೆಲಸಗಳು ನಡೀತಾ ಇದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಶರತ್ ಸಾಲಿಯಾನ್, V4 News 24/7 ಮಂಗಳೂರು.